ಮಿಲಾಗ್ರಿಸ್ ಕಾಲೇಜು ಮಂಗಳೂರು ಹಾಗೂ ಯೂಸ್ಡ್ ಬುಕ್ ಆರ್ಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಾಳೆಯಿಂದ 1 ವಾರಗಳ ಕಾಲ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟವನ್ನ ಮಿಲಾಗ್ರಿಸ್ ಬುಕ್ ಫೆಸ್ಟ್ ಅನ್ನುವಂತಹ ಒಂದು ಹೆಸರಿನಿಂದ ನಾವು ಮಾಡುವಂತಹ ಯೋಜನೆ. ನಮ್ಮ ಕಾಲೇಜಿನ ಲೈಬ್ರೇರಿಯನ್ ಪ್ರಮೀಳಾ ಮೇಡಮ್ ಟೀಚಿಂಗ್ ಇದ್ದಾರೆ. ಡೆನ್ಸಿಲ್ ಡಿ ಕಾಸ್ಟಾ ಅಂತ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟಿನ HOD. ನನ್ನ ಬಲಬದಿಗೆ ಇದ್ದಾರೆ ಮಮತಾ ಮೇಡಮ್, ಅವರು ಕನ್ನಡ ಉಪನ್ಯಾಸಕಿ. ಮಕ್ಕಳಲ್ಲಿ ಮತ್ತು ಪಬ್ಲಿಕ್ ಅಲ್ಲಿ ಕೂಡ ನನ್ನ ಒಂದು ಆಲೋಚನೆಯ ಪ್ರಕಾರ ಓದುವ ಒಂದು ಏನು ಪ್ರಕ್ರಿಯೆ ಅದು ಕಡಿಮೆ ಆಗಿದೆ, ಓದು ಕಡಿಮೆ ಆಗಿದೆ. ಅದಕ್ಕಾಗಿ ಮಕ್ಕಳಲ್ಲಿ ಓದುವ ಒಂದು ಹವ್ಯಾಸವನ್ನು ಬೆಳೆಸಬೇಕಂತ ಹೇಳಿ ನಾವು ಹೋದ ವರ್ಷದಿಂದ ನಮ್ಮ ಕಾಲೇಜಲ್ಲಿ ಒಂದು ಬುಕ್ ಎಕ್ಸಿಬಿಷನ್ ಮಾಡ್ತಾ ಇದ್ದೆವು. ಈ ಸಲ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುವ ಅಂತ ಹೇಳಿ ನನ್ನಲ್ಲಿ ನನಗೆ ಓದುವ ಹವ್ಯಾಸ ಮತ್ತು ಪುಸ್ತಕಗಳನ್ನು ಕಲೆಕ್ಟ್ ಮಾಡುವ ಹವ್ಯಾಸ ಇದೆ. ನನ್ನಲ್ಲಿಯ ಒಂದು ಚಿಕ್ಕ ಲೈಬ್ರರಿ ಇದೆ ಅಂತ ಹೇಳಿ ಸಂತೋಷ ಪಡ್ತೇನೆ. ಈಗ ಮತ್ತು ನಾನು ಲೈಬ್ರರಿ ಪುಸ್ತಕಗಳು ಇದನ್ನು ನಾವು ಡಿಸ್ಪ್ಲೇ ಮಾಡಲಿಕ್ಕೆ, ಪ್ರದರ್ಶನ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದು. ಅದರೊಟ್ಟಿಗೆ ಮತ್ತೊಂದು ಆಲೋಚನೆ ಬಂತು, ನಾವು ಯೂಸ್ಡ್ ಬುಕ್ ಆರ್ಟ್ ಇವರ ಸಹಯೋಗದೊಟ್ಟಿಗೆ ನಾವು ಪುಸ್ತಕ ಪ್ರದರ್ಶನ ಮತ್ತು ಹೊಸ ಮಾರಾಟ ಮಾಡುವ ಅಂತ ಹೇಳಿ ಅವರಲ್ಲಿ ನಾವು ಹೇಳಿಕೊಂಡೆವು. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ನಾಳೆಯಿಂದ ಈ ಪುಸ್ತಕ ಮೇಳ ಮತ್ತು ಪ್ರದರ್ಶನ ಮತ್ತು ಮಾರಾಟ ಇದು ನಡೆಯಲಿಕ್ಕಿದೆ. ನಮ್ಮ ಕಾಲೇಜಿನ ಪುಸ್ತಕಗಳು ಕೇವಲ ಪ್ರದರ್ಶನ ಮಾತ್ರ, ಅವರ ಪುಸ್ತಕ ಅವರು ಮಾರಾಟ ಮಾಡಲಿಕ್ಕೆ, ಅವರಿಗೆ ಅಲ್ಲಿಂದ ಖರೀದಿ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸಾಧಾರಣ 3,000ಕ್ಕಿಂತಲೂ ಅಧಿಕ ಪುಸ್ತಕಗಳ ಪ್ರದರ್ಶನವನ್ನು ನಾವು ಮಾಡಲಿಕ್ಕಿದ್ದೇವೆ. ಸಾಧಾರಣ ಒಂದು 60% ಕೆಲಸ ಆಗಿದೆ. ಇವತ್ತು ಸಂಜೆ ಒಳಗೆ ಎಲ್ಲ ಕೆಲಸ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳಿಯ ವಿನಂತಿ ಇದೆ, ನೀವು ನಮ್ಮ ಪುಸ್ತಕ ಮೇಳಕ್ಕೆ ಬನ್ನಿ ಮತ್ತು ಈ ಒಂದು ವಾರ್ತೆಯನ್ನು ತಮ್ಮ ಮಾಧ್ಯಮಗಳಲ್ಲಿ ಪ್ರಕಟಿಸಿ ಹೆಚ್ಚು ಜನರು ಇದಕ್ಕೆ ಬರುವ ಹಾಗೆ ಒಂದು ಪುಸ್ತಕದ ಓದುವ ಬಗ್ಗೆ ಅವರಲ್ಲಿ ಅಭಿರುಚಿ ಸ್ವಲ್ಪ ಹೆಚ್ಚಾಗುವ ಹಾಗೆ ಮಾಡಿ ಅಂತ ವಿನಂತಿಸ್ತಾ ಇದ್ದೆ. ಇದು ನಾಳೆ ಶುರು ಆದ್ರೆ 16ರಿಂದ ಶುರು ಆದ್ರೆ 21 ತಾರೀಕಿನವರೆಗೆ ಇದೆ. ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಅಂತ ಇಟ್ಟಿದ್ದೇವೆ. ಮತ್ತೆ ಒಂದು ವೇಳೆ ಪುಸ್ತಕ ಯೂಸ್ ಬುಕ್ ಆರ್ ಇವರು ನನ್ನ ರಿಕ್ವೆಸ್ಟ್ ಮಾಡಿದ್ದಾರೆ 9 ಗಂಟೆವರೆಗೆ ಇಡಬಹುದಾ ಅಂತ ಕೇಳಿದ್ದಾರೆ. ಇವತ್ತು ನಾನೀಗ ಹೋಗಿ ಇದರ ಬಗ್ಗೆ ನಿರ್ಧಾರ ಮಾಡ್ಲಿಕ್ಕೆ ಇದೆ. ಅದು ಸಾಧ್ಯ ಆದ್ರೆ 9 ಗಂಟೆ ತನಕ ಕೂಡ ಇರಬಹುದು, ಇಲ್ಲದ್ರೆ 7 ಗಂಟೆ ತನಕ ಅಂತೂ ಖಂಡಿತ ಆಗಿದೆ. ಅವರು ಈ ಪುಸ್ತಕಗಳಲ್ಲಿ ಫಿಕ್ಷನ್ಸ್ ಅದು ಕೆಜಿ ಲೆಕ್ಕದಲ್ಲಿ ಪುಸ್ತಕ ಕೊಡ್ತಾ ಇದ್ದಾರೆ. 1 ಕೆಜಿಗೆ 549, 449, ಮತ್ತೆ 5 ಕೆಜಿಗೆ 399, 10 ಕೆಜಿಗೆ 349, ಹೀಗೆ ಮತ್ತೆ ಬೇರೆ ಬೇರೆ ಪುಸ್ತಕಗಳಿವೆ. ಅದರಲ್ಲಿ ಚಿಲ್ಡ್ರನ್ಸ್ ಬುಕ್ಸ್, ಮಕ್ಕಳ ಪುಸ್ತಕಗಳಿವೆ ಮತ್ತು ಇದರ ಎಸ್ಪೆಷಲಿ ಎಲ್ಲ ಒರಿಜಿನಲ್ ಪುಸ್ತಕಗಳನ್ನೇ ಮಾರ್ತಾರೆ ಅಂತ ಹೇಳಿದ್ದಾರೆ, ನಮ್ಮ ಮಾರಾಟಕ್ಕಿದೆ ಅಂತ ಹೇಳಿದ್ದಾರೆ. ಸೆಲ್ಫ್ ಹೆಲ್ಪ್ ಬುಕ್ಸ್ಗಳೇ ಮತ್ತು ಬ್ರ್ಯಾಂಡ್ ನ್ಯೂ ಬುಕ್ಸ್ಗಳು ಕೂಡ ಇದೆ. ಹೌದು, ಎಲ್ಲ ಭಾಷೆಗಳು ನನಗೆ ಗೊತ್ತಿಲ್ಲ. ಇಂಗ್ಲಿಷ್, ಹೆಚ್ಚಾಗಿ ಇಂಗ್ಲಿಷ್ ಪುಸ್ತಕ, ಇಂಗ್ಲಿಷ್, ಕನ್ನಡ, ಹಿಂದಿ. ನಮ್ಮಲ್ಲಿ ನಮ್ಮ ಎಕ್ಸಿಬಿಷನ್ ಪುಸ್ತಕ ಪ್ರದರ್ಶನ ಉಂಟಲ್ಲ, ಪ್ರದರ್ಶನ ನಮ್ಮ ಕಾಲೇಜಿನಲ್ಲಿ ಮತ್ತು ನನ್ನದೇ ಒಂದು ಕಲೆಕ್ಷನ್. ನಾನೀಗ ಸಿಲೆಕ್ಟೆಡ್ ನನ್ನ ಕೇವಲ 591 ಪುಸ್ತಕಗಳು ನನ್ನೇ ಇಟ್ಟಿದ್ದೇನೆ. ಅದರಲ್ಲಿ ಬೇರೆ ಬೇರೆ ತರದ ಡಿಕ್ಷನರಿಗಳಿವೆ. ಉದಾಹರಣೆಗೆ ಈಗ ಇಂಗ್ಲಿಷಲ್ಲಿ ಎಷ್ಟು ಶಬ್ದಗಳಿದೆ ಅಂತ ಕೇಳಿದ್ರೆ ಇಂಗ್ಲಿಷಲ್ಲಿ ಒಂದು 6 ಲಕ್ಷ ಶಬ್ದಗಳಿದೆ ಅಂತ ಹೇಳ್ತಾರೆ. ಈಗ ನನ್ನಲ್ಲಿರುವ ಒಂದು ಡಿಕ್ಷನರಿಯಲ್ಲಿ ಅದರಲ್ಲಿ 2 ಲಕ್ಷ ಶಬ್ದಗಳಿರುವ ಒಂದು ಡಿಕ್ಷನರಿ ಇದೆ. ಓಕೆ, ಈಗ ಅಂಥದ್ದು ಕೇವಲ ಅಪರೂಪದ ಪುಸ್ತಕಗಳು, ಕೆಲವು ಪುಸ್ತಕಗಳನ್ನೇ ಇವೆ. ಅದನ್ನು ಕೆಲವರಿಗೆ ನೋಡ್ಲಿಕ್ಕೆ ಅಂತ ಕೆಲವರಿಗೆ ಏನೋ ಆಸೆ ಇರಬಹುದು, ಅದಕ್ಕೆ ಕೂಡ ಅವಕಾಶ ಇದೆ.